ನಿರಂತರ ಡೀಸೆಲ್ ದರ ಏರಿಕೆಯಿಂದ ಕರಾವಳಿಯ ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಈ ನಡುವೆ ಡೀಸೆಲ್ ಸಬ್ಸಿಡಿ ಬಾಕಿ ಇರಿಸುವ ಮೂಲಕ ಸರ್ಕಾರವು ಮೀನುಗಾರರನ್ನ ಮತ್ತೊಂದು ಸಂಕಷ್ಟಕ್ಕೆ ದೂಡಿದೆ. 1 ಲೀಟರ್ ಡೀಸೆಲ್ ದರದಲ್ಲಿ ಮಾರಾಟ ಕರವೆಂದು ಸರ್ಕಾರವು ಮೀನುಗಾರರಿಗೆ ಸಬ್ಸಿಡಿ ರೂಪದಲ್ಲಿ ನೀಡುತ್ತದೆ. ಪ್ರತಿ ತಿಂಗಳಿಗೆ ಒಂದು ದೊಡ್ಡ ಬೋಟ್ಗಳಿಗೆ 9,000 ಲೀಟರ್ ಡೀಸೆಲ್ ವರೆಗೆ ಸಬ್ಸಿಡಿ ದೊರೆಯುತ್ತದೆ. ಈ ಸೌಲಭ್ಯವನ್ನ ಮಂಗಳೂರಿನಲ್ಲಿ ಸಾವಿರಾರು ಬೋಟ್ಗಳು ಪಡೆದುಕೊಳ್ತಾ ಇದ್ದು, ಕಳೆದ 4-5 ತಿಂಗಳುಗಳಿಂದ ರಾಜ್ಯ ಸರ್ಕಾರವು ಮೀನುಗಾರಿಕೆಗೆ ನೀಡಬೇಕಾಗಿದ್ದ ಸುಮಾರು 25 ಕೋಟಿ ರುನಷ್ಟು ಡೀಸೆಲ್ ಸಬ್ಸಿಡಿಯನ್ನ ಬಾಕಿ ಇಟ್ಟಿದೆ. ಅನೇಕ ಮೀನುಗಾರಿಕಾ ಬೋಟ್ಗಳು ಮೀನುಗಾರಿಕೆ ನಡೆಸದೆ ಸಮುದ್ರ ತೀರದಲ್ಲಿ ಉಳಿಯುವಂತಾಗಿದೆ. ಇನ್ನು ಕೊರೋನಾ ಬಳಿಕ ಡೀಸೆಲ್ ದರ ಏರಿಕೆಯಾಗಿದ್ದು, ಮಾರಾಟ ಕರವು ಹೆಚ್ಚಳವಾಗಿದ್ದು, ಡೀಸೆಲ್ ಸಬ್ಸಿಡಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ.